ಕೋಸ್ಟಲ್ವುಡ್ನಲ್ಲಿ ಹೊಸ ಸಂಚಲನವನ್ನೇ ಮೂಡಿಸುತ್ತಿರುವ ಉಮಿಳ್ ಚಿತ್ರದ ಮುಹೂರ್ತ ಕಾರ್ಯಕ್ರಮ ಸೆಪ್ಟೆಂಬರ್ 3 ಭಾನುವಾರದಂದು ನಡೆಯಲಿದೆ. ಭವಾನಿ ಫಿಲ್ಮ್ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬರುತ್ತಿರುವ ಉಮಿಳ್ ಚಿತ್ರವನ್ನು ದೊಂಬರಾಟ ಚಿತ್ರಖ್ಯಾತಿಯ ರಂಜಿತ್ ಸುವರ್ಣ ನಿರ್ದೇಶಿಸಲಿದ್ದಾರೆ. ತುಳುವಿನ ಪ್ರಪ್ರಥಮ ಗ್ರಾಫಿಕ್ಸ್ ತಂತ್ರಜ್ಞಾನವನ್ನು ಬಳಸಿದ ಚಿತ್ರ ಇದಾಗಿದ್ದು, ತುಳುನಾಡಿನಾದ್ಯಂತ ಭಾರೀ ನಿರೀಕ್ಷೆಯನ್ನು ಮೂಡಿಸಿದೆ. ಚಿತ್ರಕ್ಕೆ ಉಗ್ರಂ ಖ್ಯಾತಿಯ ರವಿ ಬಸ್ರೂರು ಮತ್ತು ರಿಷಲ್ ಶಾಹಿ ಸಂಗೀತ ನಿರ್ದೇಶಕರಾದರೆ, ಪವನ್ ಕರ್ಕೇರ ಚಿತ್ರಕ್ಕೆ ಫೋಕಸ್ ಮಾಡಲಿದ್ದಾರೆ. ಇನ್ನು ಇಎಸ್ ಈಶ್ವರ್ ಚಿತ್ರಕ್ಕೆ ಸಂಕಲನಕಾರರಾದರೆ, ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಸತೀಶ್ ಬ್ರಹ್ಮಾವರ್ ನಿರ್ವಹಿಸಲಿದ್ದು, ದೇವಿ ಪ್ರಸಾದ್ ಶೆಟ್ಟಿ ಮತ್ತು ಸಾತ್ವಿಕ್ ಹೆಬ್ಬಾರ್ ಸಹ ನಿರ್ದೇಶನ ಮಾಡಲಿದ್ದಾರೆ. ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಮೇಶ್ ಮಿಜಾರು ಕಾಣಿಸಿಕೊಳ್ಳಲಿದ್ದು, ಪೂಜಾ ಶೆಟ್ಟಿ ಚಿತ್ರದ ನಾಯಕಿ. ಇನ್ನು ನವೀನ್ ಡಿ ಪಡೀಲ್, ಭೋಜರಾಜ ವಾಮಂಜೂರ್, ಅರವಿಂದ ಬೋಡಾರ್, ಸತೀಶ್ ಬಂದಲೆ, ದೀಪಕ್ ರೈ, ಚೇತನ್ ರೈ ಸೇರಿದಂತೆ ಅನೇಕ ದಿಗ್ಗಜ ಕಲಾವಿದರು ಉಮಿಳ್ಗೆ ಬಣ್ಣ ಹಚ್ಚಲಿದ್ದಾರೆ. ಕೋಸ್ಟಲ್ವುಡ್ನಲ್ಲಿ ಹೊಸ ಇತಿಹಾಸವನ್ನು ಬರೆದ ರಂಜಿತ್ ಸುವರ್ಣ ಅವರ ಉಮಿಳ್ ಚಿತ್ರಕ್ಕೆ ನಮ್ಮದೊಂದು ಶುಭ ಹಾರೈಕೆಗಳು. ಉಮಿಳ್ ಚಿತ್ರದ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಕೋಸ್ಟಲ್ ಕನ್ನಡ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.